ಧನ್ಯವಾದಗಳು. ಒಳ್ಳೆ ರೀತಿಯ ನೃತ್ಯ ಪ್ರದರ್ಶನವನ್ನ ಇತ್ತು ಪ್ರೇಕ್ಷಕರ ಮನವನ್ನ ಗೆದ್ದಿದ್ದೀರಿ. ನಿಮ್ಮೆಲ್ಲರಿಗೂ ಅನಂತನಂತ ವಂದನೆಗಳು. ಜೋರಾದ ಕೈಚಪ್ಪಾಳೆ ಮೂಲಕ ಈ ಪ್ರೋತ್ಸಾಹವನ್ನ ನೀಡಿ ಪುಟಾಣಿಗಳಿಗೆ ಪ್ರೋತ್ಸಾಹವನ್ನ ನೀಡಿದ್ರೆ ಮುಂದೆ ಒಳ್ಳೆ ಒಳ್ಳೆ ವೇದಿಕೆಗಳಲ್ಲಿ ಒಳ್ಳೆ ಕಾರ್ಯಕ್ರಮವನ್ನ ನೀಡ್ತಾರೆ. ಅವರಿಗೆ ತುಂಬಾ ಖುಷಿ ಆಗ್ತಿದೆ ನಿಮ್ಮ ಕೈಚಪ್ಪಾಳೆಗೆ. ಜೋರಾದ ಕೈಚಪ್ಪಾಳೆ. ಇನ್ನು ಮುಂದೆ ಕೂಡ ವೇದಿಕೆಯಲ್ಲಿ ಉತ್ತಮ ನೃತ್ಯವನ್ನ ಮಾಡಬೇಕು. ಹೆಸರೆಂತ ನಿನ್ನ? ನಿಶಿಕಾ. ಅಶ್ವಿನ್. ಪುಟಾಣಿ. ಈ ಹೊತ್ತಲ್ಲಿ ಸಾಧಾರಣ ಇಂಥ ಮಕ್ಕಳು ನಿದ್ದೆ ಮಾಡುವಂತಹ ಸಮಯ. ಈ ನಿದ್ದೆ ಕಣ್ಣಿನಲ್ಲಿ ಕೂಡ ವೇದಿಕೆಯಲ್ಲಿ ಬಂದು ನಿಂತು ನಮ್ಮ ಈ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಅಂತ ನಮ್ಮ ಭಾಗ್ಯ ಅಂತ ಅನಿಸ್ತದೆ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಶ್ರೀ ಮೂಕಾಂಬಿಕಾ ಕ್ಷೇತ್ರ ಮುಂಡೋಡು ಇಲ್ಲಿ ನಡೆಯುವಂತಹ ಕಾರ್ಯಕ್ರಮ ಪರಿವಾರ ದೈವಗಳು ಹಾಗೂ ಶ್ರೀ ಮೂಕಾಂಬಿಕೆ ಅಮ್ಮನವರು ನೆಲೆಸಿದಂತಹ ಈ ಸನ್ನಿಧಿಯಲ್ಲಿ ಕಲಶಾಭಿಷೇಕ ಮತ್ತು ಚಂಡಿಕಾ ಮಹಾಯಾಗ ಕಾರ್ಯಕ್ರಮವು ನಡೀತಾ ಇದೆ. ಬಂದು ಸೇರಿದಂತ ಎಲ್ಲ ಕಲಾಭಿಮಾನಿಗಳಿಗೆ ನಮ್ಮ ತಂಡದ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ವೇದಿಕೆಯಲ್ಲಿ ಉತ್ತಮವಾದಂತಹ ಧ್ವನಿ ಮತ್ತು ಬೆಳಕನ್ನು ನೀಡಿ ನಮ್ಮ ಕಾರ್ಯಕ್ರಮವನ್ನು ರಂಜಿಸಿದೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳು. ಸಹ ಪ್ರೇಕ್ಷಕರು ಈ ತಡರಾತ್ರಿಯಲ್ಲೂ ಈ ಪ್ರೇಕ್ಷಕರು ಇಷ್ಟು ಹೊತ್ತುಗಳ ಕಾಲ ನಮ್ಮೊಂದಿಗೆ ಸಹಕರಿಸಿದರೆ ನಮಗೆ ಇನ್ನೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸಿದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ವಿಸ್ಮಯ ವಿನೋದ್ ಅವರ ಒಂದು ನೃತ್ಯದೊಂದಿಗೆ ಬರ್ತಾ ಇದ್ದಾರೆ. ಜೋರಾದ ಕೈ ಚಪ್ಪಾಳೆಯ ಮೂಲಕ ಅವರನ್ನು ಪ್ರೋತ್ಸಾಹಿಸಿ. ರಾಜ ನಟರಾಜ ईश्वरनाट्य पूजितम् नमामि नमामि शङ्करपादवन्दितम् ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತ ಧೀಂತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಹೆಜ್ಜೆಯತನನಂ ಸಂಗೀತ ಲೀಲೋತ್ಸವಂ ಸೊಗೆಯೋ ಸುತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ ಹಾಡಿನ ದಿಬ್ಬಣ ಕಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನೀನಾದ ನಿನ್ನಲ್ಲಿ ಕೈಸೆರೆ ईश्वरनाट्य पूजितम्
ಶಿವನ ಒಂದು ಉತ್ತಮ ನೃತ್ಯದೊಂದಿಗೆ ಮನರಂಜಿಸಿದ್ದಾರೆ ನಮ್ಮ ಕಲಾವಿದೆ. ಧನ್ಯವಾದಗಳು. ಇನ್ನು ಈ ವೇದಿಕೆಯಲ್ಲಿ ಗಡಿನಾಡ ಸಾಂಸ್ಕೃತಿಕ ಸಂಸ್ಥೆಯ ಸ್ಥಾಪಕಿಯಾದಂತಹ ನಮ್ಮ ವಾಣಿಶ್ರೀ ಮೇಡಮ್ ಅವರು ಕನ್ನಡಕ್ಕೋಸ್ಕರ ಒಂದು ಕನ್ನಡ ಹಾಡಿಗೆ ಕನ್ನಡವನ್ನು ಉಳಿಸುವಂತಹ ಒಂದು ಕನ್ನಡ ಗೀತೆಗೆ ನೃತ್ಯ ಮಾಡಲಿದ್ದಾರೆ. ಜೋರಾದ ಕೈ ಚಪ್ಪಾಳೆ. ರಮ್ಮಯ್ಯ ಒಲಿದು ಬಾರೆ ಬೆಟ್ಟಾದ ಚಾಮುಂಡಿ ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟಾದ ಚಾಮುಂಡಿ ಒಲಿದು ಬಾರೆ ಮೈಸಾಸುರನ ಕೊಂದು ಮೈಸೂರಿನಲ್ಲಿ ನಿಂತ ಮೈಸಾಸುರನ ಕೊಂದು ಮೈಸೂರಿನಲ್ಲಿ ನಿಂತ ಬೆಟ್ಟಾದ ಬೆಡಗಿ ನೀನು ಬಾರೆ ಬೆಟ್ಟಾದ ಬೆಡಗಿ ನೀನು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟಾದ ಚಾಮುಂಡಿ ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟಾದ ಚಾಮುಂಡಿ ಒಲಿದು ಬಾರೆ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಧನ್ಯವಾದಗಳು. ವಾಣಿಶ್ರೀ ಅವರು ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮದಲ್ಲಿ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆಯನ್ನ ಕಟ್ಟಿಕೊಂಡು ಹಲವಾರು ಕಲಾವಿದರನ್ನು ಒಗ್ಗೂಡಿಸಿಕೊಂಡು ಹಲವಾರು ವೇದಿಕೆಗಳಲ್ಲಿ ಸಾಧಾರಣ 171 ಪ್ರಯೋಗ ಪ್ರದರ್ಶನವನ್ನ ನೀಡಿದಂತಹ ವಾಣಿಶ್ರೀ ಮೇಡಮ್ ಅವರು ಈಗ ನೃತ್ಯಗೆ ಇದ್ದಿದ್ದಾರೆ. ಧನ್ಯವಾದಗಳು. ಇಂತಹ ಕಾರ್ಯಕ್ರಮವನ್ನ ಆಯೋಜಿಸಿದಂತಹ ಇಂತಹ ಸಂಘಟಕರಿಗೆ ಅನಂತನಂತ ವಂದನೆಗಳು. ಶ್ರೀ ಮೂಕಾಂಬಿಕಾ ಕ್ಷೇತ್ರ ಮುಂಡೋಡು ಇಲ್ಲಿನ ಸರ್ವ ಪದಾಧಿಕಾರಿಗಳಿಗೆ ಅನಂತನವಂತ ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ನಮ್ಮ ನೃತ್ಯ ಕಾರ್ಯಕ್ರಮ ಪಳೆದ ಬಳಿಕ ಗಾನ ಕಾರ್ಯಕ್ರಮ ಮುಂದುವರಿಯಲಿದೆ. ಇನ್ನು ನಮ್ಮ ತಂಡದ ಕೆಲವು ಗಾಯಕರಿಂದ ಗಾನವನ್ನ ಆಯೋಜಿಸ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ. ನೀವೆಲ್ಲರ ಪ್ರೋತ್ಸಾಹ ಅಗತ್ಯಗತ್ಯ. ಎಲ್ಲರೂ ಈ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡಬೇಕಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಈಗ ಗಾನಾಮೃತ ಕಾರ್ಯಕ್ರಮ ಕನ್ನಡ ಕೋಗಿಲೆಗಳ ಸ್ವರ ನಿನಾದ ಸಂಸ್ಥೆಯ ಕನ್ನಡ ಕೋಗಿಲೆಗಳಿಗೆ ಸ್ವಾಗತ. ಮೊದಲಿಗೆ ಸುನೀತಾ ಇವರಿಂದ ಸುಂದರ ಭಕ್ತಿಗೀತೆಯೊಂದಿಗೆ ಚಾಲನೆ. ಮೇಘರಾಜ್ ಆಚಾರ್ಯ, ದಿವಾಕರ ಕಾಸರಗೋಡು, ವಿಶ್ವನಾಥ ಕುತ್ತಿಗೆ, ರಾಜೇಶ್ ಏಳ್ಕಾನ, ಮಧುಲತಾ ಪುತ್ತೂರು, ಸುರೇಶ್ ಪೈಕ, ಮುರಳಿ ನೀರ್ಚಾಲು ಎಲ್ಲರಿಗೂ ವೇದಿಕೆಗೆ ಸುಸ್ವಾಗತ. ಇವರಿಂದ ಈಗ ಕನ್ನಡ ಕೋಗಿಲೆಗಳ ಸ್ವರನಿನಾದ ಕಾರ್ಯಕ್ರಮ ಹಲವಾರು ವಿವಿಧ ತರದ ಹಾಡುಗಳಿಗೆ ಧ್ವನಿಯಾಗಲಿದ್ದಾರೆ ನಮ್ಮ ಸಂಸ್ಥೆಯ ಸಂಗೀತ ಕಲಾ ಸೌರಭಗಳು. ಈಗ ಮೊದಲಿಗೆ ಸುನೀತಾ ಇವರಿಂದ ಕನ್ನಟಿಪಾರೆಯ ಯಕ್ಷಗಾನ ಕಲಾವಿದರು ಹಾಗೂ ಸಂಗೀತ ಕಲಾವಿದರಿಗೆ ಈ ದಿವ್ಯ ಪುಣ್ಯ ಶ್ರೀದೇವಿಯ ವೇದಿಕೆ. ಕೇಳು ಮಾದೇವ
ನಡೆಸಿದಿ ಬಾಳ ಕೇಳು ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಾಡ ಮರುವಾಗ್ಯವ ನಾವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲ ತಂತಾನೆ ಬಂತಲ್ಲ ನೀನು ನಗಬೋದ ನಾನಾಗಿ ಅಳಬೋದ ಹೇ ಶಿವ ಜೀವವ ಕಾಡುತ್ತೀಯ ಗೋ ಶಿವ ಕನಸು ಕೇಳು ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಾಡ ಮರುವಾಗ್ಯವ ಮುಳ್ಳು ಒಂದೇ ಗಿಡಕಾಯ ಅಂಗಾರ ಜೋಡಿಸಿಟ್ಟೆ ವೇದ ನಮಗಿಲ್ಲ ನಿನ್ನಾಟ ಸರಿಯಿಲ್ಲ ನೀನು ವಿಷ ಕುಡಿದಿ ನಾವೂನು ಕುಡಿಬೇಕಾ ಚಾಲಕ ಪಾಲಕ ನಾಮವು ನಿಂಗ್ಯಾತಕ ನೀನು ನಮಗ್ಯಾಕ ಯಾಕೋ ಶಿವಲಿಂಗ ನಡೆಸಿತು ಈ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಧನ್ಯವಾದಗಳು ಧನ್ಯವಾದ. ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆಯ ಕಲಾ ಕಾರ್ಯಕ್ರಮ ಮುಂದುವರಿತಾ ಇದೆ. ಇನ್ನು ಮುಂದೆ ನಮ್ಮ ವೇದಿಕೆಯಲ್ಲಿ ಕೆಲವು ಗಾಯಕರು ಈಗ ವೇದಿಕೆಗೆ ಬರಲಿದ್ದಾರೆ. ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುರಳಿ ನಿರ್ಛಲ್, ದಿವಾಕರ ಕಾಸರಗೋಡು ದಯವಿಟ್ಟು ವೇದಿಕೆಗೆ ಬನ್ನಿ. ಮುರಳಿ ನಿರ್ಛಲ್ ನಮ್ಮ ನಿರ್ಛಲ್ನ ಕಲಾವಿದ, ಉತ್ತಮ ಗಾಯಕ, ಹಲವಾರು ವೇದಿಕೆಗಳಲ್ಲಿ ಹಲವಾರು ಗೀತೆಯನ್ನು ಹಾಡಿ ಮನನ್ನು ರಂಜಿಸಿದಂತಹ ಒಂದು ಉತ್ತಮ ಗಾಯಕ. ಅವರು ಈಗ ವೇದಿಕೆಯಲ್ಲಿದ್ದಾರೆ. ಅದೇ ತರ ನಮ್ಮ ದಿವಾಕರ್ ಕಾಸರಗೋಡು ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ತರ ನಮ್ಮೂರಿನ ಇನ್ನೊಬ್ಬರ ಗಾಯಕರು ವಿಶ್ವನಾಥ್ ಪುತ್ತಿಗೆ ಅವರು ಕೂಡ ವೇದಿಕೆಗೆ ಬರಬೇಕು. ಇನ್ನೊಬ್ಬರು ನಮ್ಮ ಮೈಪಾಡಿನ ಮೇಘರಾಜ್ ಆಚಾರ್ಯ, ಉತ್ತಮ ತಬಳವಾದಕರು. ಅದೇ ತರ ಭಜನಾ ಸಂಕೀರ್ತನೆಯಲ್ಲಿ ಉತ್ತಮ ಕೈ ಚಳಕ ಹೊಂದಿರುವಂತಹ ವ್ಯಕ್ತಿ, ಭಜನಾ ಸಾಮ್ರಾಟ್ ಪುಲ್ಕೂರು ಮೋಹನ್ ಆಚಾರ್ಯ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಹಲವಾರು ಭಜನೆಗಳಲ್ಲಿ ಭಜನಾ ಸಾಮ್ರಾಟ್ ಆದಂತಹ ಪುಲ್ಕೂರು ಮೋಹನ್ ಆಚಾರ್ಯ ಅವರ ಸುಪುತ್ರ. ಅದೇ ತರ ನಮ್ಮ ವೇದಿಕೆಯಲ್ಲಿ ಹಲವಾರು
ನೃತ್ಯ ಪ್ರದರ್ಶನವನ್ನು ನಿಂತ ಕಲಾವಿದೆಯರು ಎಲ್ಲರೂ ವೇದಿಕೆಗೆ ಬರಬೇಕು ದಯವಿಟ್ಟು. ಇನ್ನೊಂದು ವಿಶೇಷ ಅಂದ್ರೆ ಹೇಳಿಕೆ ಮರ್ತೋಯ್ತು, ನಮ್ಮ ಸಂಸ್ಥೆಯ ಸ್ಥಾಪಕಿಯಾದಂತಹ ವಾಣಿಶ್ರೀ ಅವರ ಹುಟ್ಟುಹಬ್ಬದ ಶುಭಾಚರಣೆ 44ನೇ ವರ್ಷದ ಹುಟ್ಟುಹಬ್ಬವನ್ನ ಈ ಮೂಕಾಂಬಿಕಾ ಶ್ರೀ ಕ್ಷೇತ್ರದಲ್ಲಿ ಅವರು ಆಚರಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಕೈ ಚಪ್ಪಾಳೆಯೊಂದಿಗೆ ಅವರಿಗೆ ಆಶಿಸಬೇಕು. 106 ಕಾಲ ಸುಖವಾಳಿ ಬಾಳಿ ಇನ್ನೂ ಕೂಡ ಇಂತಹ ಕಾರ್ಯಕ್ರಮಗಳನ್ನ ಅದೇ ರೀತಿ ಸಂಸ್ಥೆಯನ್ನ ಮುನ್ನಡೆಸುವಂತಹ ಶಕ್ತಿ ಸಾಮರ್ಥ್ಯ ಆಯುಷ್ಯ ಆರೋಗ್ಯವನ್ನ ಶ್ರೀ ಮೂಕಾಂಬಿಕಾ ದೇವಿ ಹಾಗೂ ಸಹ ಪರಿವಾರ ದೇವರುಗಳು ಅವರಿಗೆ ಆಶೀರ್ವದಿಸಲಿ ಎಂದು ಆಶಿಸುತ್ತಾ ಕಲಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಹಲೋ 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 ಚೆಕ್ 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 ಇನ್ನೊಬ್ಬ ಗಾಯಕ ಆಗ ನೃತ್ಯಗಿದ್ದಂತಹ ಅಮೃತ್ ಪುಟಾಣಿ ಒಳ್ಳೆ ಗಾಯಕ, ಅವನು ಕೂಡ ಈ ವೇದಿಕೆಯಲ್ಲಿ ಹಾಡಲಿದ್ದಾನೆ. ನಿಮ್ಮೆಲ್ಲರ ಪ್ರೋತ್ಸಾಹವಿರಲಿ. ಇನ್ನೊಬ್ರು ಕಲಾವಿದರು ಸೀತಾರಾಮ್ ಮಲ್ಲ, ಅವರು ಕೂಡ ನಮ್ಮ ಸಂಸ್ಥೆಯ ಗಾಯಕರು, ಅವರು ಕೂಡ ವೇದಿಕೆಯಲ್ಲಿ ಬನ್ನಿ. ಈ ಅಲ್ಪ ಸಮಯಗಳ ಕಾಲ ನಾವು ಗೀತಾ ಗಾಯನ ಸ್ಪರ್ಧೆ ಅಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೇವೆ. ನೀವೆಲ್ಲರೂ ಸ್ವಲ್ಪ ಹೊತ್ತುಗಳ ಕಾಲ ನಮ್ಮೊಟ್ಟಿಗೆ ಸಹಕರಿಸಿ ಈ ಕಾರ್ಯಕ್ರಮವನ್ನ ನೋಡಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ದೇವರ ವರಪ್ರಸಾದ ರೇಖಾ ಮಧು ವೇದಿಕೆಗೆ ಬಂದು ತಮ್ಮ ಗಾನಸುದೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ರಂಗು ಕೊಡಬೇಕಾಗಿ ವಿನಂತಿಸುತ್ತಾ ಮಧುಲತಾ ಪುತ್ತೂರು ಇವರು ಇಂದು ಭಾಗವಹಿಸಲಿದ್ದಾರೆ. ಇಂದು ಭಾಗವಹಿಸುವ ಮೇಘರಾಜ್ ಆಚಾರ್ಯ ಪುಳ್ಕೂರು ಇವರು ತಮ್ಮ ವಿಶಿಷ್ಟ ಪ್ರತಿಭೆಗಳಿಂದ ಜನಮೆಚ್ಚುಗೆ ಪಡೆದಿದ್ದಾರೆ. ಇವರು ನಮ್ಮ ಸಂಸ್ಥೆಯ ಕಲಾವಿದರು, ನಮ್ಮ ಹೆಮ್ಮೆ. ಇವರು ಅತ್ಯುತ್ತಮ ತಬಲಾ ವಾದಕರು. ಇವರ ತಂದೆ ಭಜನ್ ಸಾಮ್ರಾಟ್ ಮೋಹನ್ ಆಚಾರ್ಯ. ಇವರು ನಮ್ಮ ಸಂಸ್ಥೆಯ ಪುಳ್ಕೂರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹಿಮಾಲಯ ಪರ್ವತದಷ್ಟು ಎತ್ತರಕ್ಕೆ ಏರಿಸಿ ನಮಗೆ ಸಹಕಾರಿಯಾಗಿದ್ದಾರೆ. ನಿಮಗಿದು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸುರೇಶ್ ಪೈಕ ಇವರು ವೇದಿಕೆಗೆ ಬಂದು ನಮ್ಮೂರಿನ ಪೈಕದವರು, ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟವರು. ಇದರಲ್ಲಿ ವಿಶ್ವನಾಥ ಪುತ್ತಿಗೆ ಇವರು ಸ್ವರ ಸಂಗಮ ಸಂಗೀತ ಬಳಗದ ನಾಯಕರು. ಎಲ್ಲರೂ ಗಡಿನಾಡಿನ ಅತ್ಯುತ್ತಮ ಗಾನ ಸಾಮ್ರಾಟ್ ಜೊತೆಗೆ ಗಾನ ಗಂಧರ್ವರು. ಇವರೆಲ್ಲ ನಮ್ಮ ಸಂಸ್ಥೆಯ ಕಲಾವಿದರು. ಎಂತಹ ಕಾರ್ಯಕ್ರಮ ಕೊಡಲು ನಮ್ಮ ಸಂಸ್ಥೆ ಸೈ ಎನಿಸಿಕೊಂಡಿದೆ. ಕಾರಣ ಇಂತಹ ಸಂಗೀತ ದಿಗ್ಗಜರು ನಮ್ಮ ಜೊತೆ ಸಹಕರಿಸುತ್ತಿರುವುದರಿಂದ. ಇಲ್ಲಿ ಮಲ್ಲದ ಶ್ರೀ ದುರ್ಗಾ ಪರಮೇಶ್ವರಿಯ ವರಪ್ರಸಾದವಾಗಿ ಸೀತಾರಾಮ್ ಮಲ್ಲ ಹಾಗೂ ರೇಖಾ ಮಧು, ನೀರ್ಚಾಲಿನ ಮುರಳಿ, ನಮ್ಮ ಶಿವನ ಅನುಗ್ರಹದಿಂದ ನಮಗೆ ದೊರೆತ ಮೇಘರಾಜ್ ಆಚಾರ್ಯ, ದಿವಾಕರ ಕಾಸರಗೋಡು, ವಿಶ್ವನಾಥ ಪುತ್ತಿಗೆ. ಇಂದಿನ ಅತ್ಯುತ್ತಮ ಕಾರ್ಯಕ್ರಮದ ನಿರೂಪಣೆ ಮಾಡಿದ ರಾಜೇಶ್ ಏಳ್ಕಾನ ಇವರು ವೇದಿಕೆಗೆ ಬಂದು ತಮ್ಮ ಸ್ವರ ಮಾಧುರ್ಯದಿಂದ ಸಂಸ್ಥೆಗೆ ವಿಶೇಷ ಕಳೆ ಕೊಡಬೇಕಾಗಿ ವಿನಂತಿಸುತ್ತಾ ಇದೀಗ ವಿಶೇಷ ಮನರಂಜನೀಯ ಸಂಗೀತ ಕಾರ್ಯಕ್ರಮ. ಸಂಗೀತ ದೇವನಿಗೂ ಭಕ್ತನಿಗೂ ನಡುವೆ ಇರುವ ಸೇತುವೆಯು.
ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆಯ ಗಾನ ವೈಭವ ಕಾರ್ಯಕ್ರಮ ಇದೀಗ ಮುಂದುವರಿಯಲಿದೆ. ಮುರಳಿ ನೀರ್ಚಾಲ್ ಅವರ ಧ್ವನಿಯಲ್ಲಿ ಇದೀಗ ನಮ್ಮ ವೇದಿಕೆಯಲ್ಲಿ ಒಂದು ಉತ್ತಮ ಹಾಡಿನ ಮೂಲಕ ಬರ್ತಾ ಇದ್ದಾರೆ. ಜೋರಾದ ಕೈ ಚಪ್ಪಾಳೆ. ನಮ್ಮ ಆರ್ಕೆಸ್ಟ್ರಾ ಟೀಮ್ಗಳಲ್ಲಿ ಇವರು ನಮ್ಮೊಟ್ಟಿಗೆ ಹಾಡುವಂತಹ ಒಂದು ವ್ಯಕ್ತಿ. ಈಗ ಮನಸ್ಸಿನಲ್ಲಿ ನಿಂತಿರುವ ಮಂಜುನಾಥ ಎಂಬ ಹಾಡಿನೊಂದಿಗೆ ಬರ್ತಾ ಇದ್ದಾರೆ. ಜೋರಾದ ಕೈ ಚಪ್ಪಾಳೆ. ಹಲೋ 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 ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ, ಮಂಜಿನುಲು ಮರೆಯುವುದು ಎಲ್ಲ ಕ್ಲೇಶ. ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ, ಮಂಜಿನುಳು ಮರೆಯುವುದು ಎಲ್ಲ ಕ್ಲೇಶ. ಮನೆಯೇ ಒಂದು ಪುಣ್ಯದ ಧರ್ಮಸ್ಥಳ, ಮನೆಯೇ ಒಂದು ಪುಣ್ಯದ ಧರ್ಮಸ್ಥಳ. ಮುದದಿಂದ ಒಲಿದಿರಲು ಮಂಜೇಶ, ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ, ಮಂಜಿನೊಳು ಮರೆಯುವುದು ಎಲ್ಲ ಕ್ಲೇಶ. ಸತ್ಯ ಧರ್ಮ ನಿಷ್ಠೆಯಿಂದ ಪಾಲಿಸುವಾಗ, ಭಕ್ತಿಯಿಂದ ದೈವ ಪೂಜೆ ಮಾಡಿದಂತೆ, ಸತ್ಯ ಧರ್ಮ ನಿಷ್ಠೆಯಿಂದ ಪಾಲಿಸುವಾಗ, ಭಕ್ತಿಯಿಂದ ದೈವ ಪೂಜೆ ಮಾಡಿದಂತೆ, ಅನ್ನದಾನ ವಸ್ತ್ರದಾನ ಮಾಡುವಾಗ, ಅನ್ನದಾನ ವಸ್ತ್ರದಾನ ಮಾಡುವಾಗ, ಧರ್ಮಸ್ಥಳ ಪ್ರಭು ದರ್ಶನಾದಂತೆ. ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ, ಮಂಜಿನೊಳು ಮರೆಯುವುದು ಎಲ್ಲ ಕ್ಲೇಶ. ಶುಭ್ರವಾದ ಮನಸ್ಸನ್ನು ಪಡೆದಿರುವಾಗ, ನೇತ್ರಾವತಿ ನೀರ ಸ್ನಾನ ಮಾಡಿದಂತೆ, ಶುಭ್ರವಾದ ಮನಸ್ಸನ್ನು ಪಡೆದಿರುವಾಗ, ನೇತ್ರಾವತಿ ನೀರ ಸ್ನಾನ ಮಾಡಿದಂತೆ, ಆತ್ಮಸಾಕ್ಷಿ ಗಂಜಿ ಬಾಳ ಕಳೆಯುವಾಗ, ಆತ್ಮಸಾಕ್ಷಿ ಗಂಜಿ ಬಾಳ ಕಳೆಯುವಾಗ, ಧರ್ಮಸ್ಥಳ ಯಾತ್ರೆಯ ಮಾಡಿದಂತೆ. ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ, ಮಂಜಿನೊಳು ಮರೆಯುವುದು ಎಲ್ಲ ಕ್ಲೇಶ.
ಬಡವರಿಗೆ ಸೇವೆಯನ್ನು ಮಾಡಿದಾಗ ಮಂಜುನಾಥ ಸೇವೆಯನ್ನು ಮಾಡಿದಂತೆ ತ್ಯಾಗವೆಂಬ ರಾಗವನ್ನು ಹಾಡಿದಾಗ ತ್ಯಾಗವೆಂಬ ರಾಗವನ್ನು ಹಾಡಿದಾಗ ಮಂಜುನಾಥ ನಿಮಗೆ ಒಲಿವನಂತೆ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜಿನೊಳು ಮರೆಯುವುದು ಎಲ್ಲ ಕ್ಲೇಶ ಮನೆಯೇ ಒಂದು ಪುಣ್ಯದ ಧರ್ಮಸ್ಥಳ ಮುದದಿಂದ ಒಲಿದಿರಲು ಮಂಜೇಶ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜಿನೊಳು ಮರೆಯುವುದು ಎಲ್ಲ ಕ್ಲೇಶ. ಧನ್ಯವಾದಗಳು. ಥ್ಯಾಂಕ್ ಯು. ಮುರಳಿ ನಿರ್ಚಲ್ ಅವರ ಉತ್ತಮವಾದ ಧ್ವನಿಯಲ್ಲಿ ಉತ್ತಮ ಗೀತೆಯನ್ನು ಹಾಡಿದ್ದಾರೆ. ಧನ್ಯವಾದಗಳು. ಇನ್ನು ಮುಂದೆ ಈ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ ನಮ್ಮ ತಂಡದ ಕಲಾವಿದ ಸೀತಾರಾಮ್ ಮಲ್ಲ ಅವರು ಒಂದು ಹಾಡಿನ ಮೂಲಕ ವೇದಿಕೆಗೆ ಬರ್ತಾ ಇದ್ದಾರೆ. ಕ್ಷಮಿಸಿ, ರೇಖಾ ಮಲ್ಲ ಅವರು ಈಗ ವೇದಿಕೆಗೆ ಬರ್ತಾ ಇದ್ದಾರೆ. ಉತ್ತಮ ಧ್ವನಿಯ ಮೂಲಕ ಒಂದು ಹಾಡಿನ ಮೂಲಕ ನಿಮ್ಮನ್ನು ಮನರಂಜಿಸಲಿದ್ದಾರೆ. ಜೋರಾದ ಕೈ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ. ಹಲ್ 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 ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀ
ಜೋ 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 ಶ್ರೀ ಕನಕದಾಸರದು ಕೃಷ್ಣನಿಗೆ ಲಾಲಿ ಶ್ರೀ ಕನಕದಾಸರದು ಕೃಷ್ಣನಿಗೆ ಲಾಲಿ ಲಿಂಗಕ್ಕೆ ಜನ್ಮವರ ಭಜನಗಳ ಲಾಲಿ ಲಿಂಗಕ್ಕೆ ಜನ್ಮವರ ಭಜನಗಳ ಲಾಲಿ ವೇದ ವೇದರಿಗೆ ವೇದಾಂತ ಲಾಲಿ ವೇದ ವೇದರಿಗೆ ವೇದಾಂತ ಲಾಲಿ ಆಗಮನಿ ಗಮಗೆ ಲಾಲಿಗೆ ಲಾಲಿ ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಹಾಲ್ಗಣ್ಣಿ ಕೃಷ್ಣನಿಗೆ ಹಾಲ್ಜೇನ ಲಾಲಿ ಜಗವಾಳು ಸ್ವಾಮಿಗೆ ಪದಮಾಲೆ ಲಾಲಿ ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ 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 ಧನ್ಯವಾದಗಳು. ಇನ್ನು ಮುಂದೆ ಈ ವೇದಿಕೆಯಲ್ಲಿ ಹಾಡ್ತಾ ಇದ್ದಾರೆ ಸೀತಾರಾಮ್ ಮಲ್ಲ ಅವರ ಧ್ವನಿಯಲ್ಲಿ ಈಗ ಒಂದು ಗೀತೆ ಮೂಲಕ ಬರ್ತಾ ಇದ್ದಾರೆ. ಜೋರಾದ ಕೈ ಚಪ್ಪಾಳೆ. ಹಲ್ 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 ಕೊಡಜಾದ್ರಿ ಸ್ಥಿತ ದೇವಿ ಕೋಲ ಶ್ರೀನುತೆ ಮಾತೆ ಕೊಲ್ಲೂರ ಮಹತಾಯಿ ಜನನಿ ಕೊಡಜಾದ್ರಿ ಸ್ಥಿತ ದೇವಿ ಕೋಲ ಶ್ರೀನುತೆ ಮಾತೆ ಕೊಲ್ಲೂರ ಮಹತಾಯಿ ಜನನಿ ಕಲ್ಯಾಣಿ ಪಣಿವೇಣಿ ಕಲಹಂಸ ಸರ್ವಾಣಿ ಕೀರ್ತಿಯ ಹಾಡುವ ಗಾಯಕನ ನಿನ್ನ ಭಿಕ್ಷೆಗೆ ಕಾತಿಹ ಯಾಚಕನ ಕಲ್ಯಾಣಿ ಪಣಿವೇಣಿ ಕಲಹಂಸ ಸರ್ವಾಣಿ ಕೀರ್ತಿಯ ಹಾಡುವ ಗಾಯಕನ ನಿನ್ನ ಭಿಕ್ಷೆಗೆ ಕಾತಿಹ ಯಾಚಕನ ಕೊಡಜಾದ್ರಿ ಸ್ಥಿತ ದೇವಿ ಕೋಲ ಶ್ರೀನುತೆ ಮಾತೆ ಕೊಲ್ಲೂರ ಮಹತಾಯಿ ಜನನಿ ಈ ನನ್ನ ಹೃದಯವ ನಿನ್ನಯ ನಾಮವ ಮೀಟುವ ವೀಣೆಯ ನೀ ಮಾಡಿಕೋ ಈ ನನ್ನ ಹೃದಯವ ನಿನ್ನಯ ನಾಮವ ಮೀಟುವ
ಬೆಳಗುವ ದೀಪವನಿ ಮಾಡಿಕೋ ನಿನ್ನ ಕಾಲ್ಕಲಸ ನನ್ನ ಮಾಡಿಕೋ ಬೆಳಗು ಈ ಜೀವನ ತವ ಚರಣಾಮೃತ ಪಾವನ ಬೆಳಗು ಈ ಜೀವನ ಕೊಡಜಾತ್ರಿ ಸ್ಥಿತ ದೇವಿ ಕೋಲ ಶ್ರೀನುತೆ ಮಾತೆ ಕೊಲ್ಲೂರ ಮಹತಾಯಿ ಜನನಿ ಕಣ್ಗಳು ಪ್ರತಿನಿತ್ಯ ನಿನ್ನಯ ಸುಂದರವದನವ ತಾನೋಡಲಿ ಈ ನನ್ನ ಕಣ್ಗಳು ಪ್ರತಿನಿತ್ಯ ನಿನ್ನಯ ಸುಂದರವದನವ ತಾನೋಡಲಿ ಈ ನನ್ನ ಕಿವಿಗಳು ಮೂಕಾಂಬೆ ಕೀರ್ತನೆ ತಪ್ಪದೆ ಎಂದು ನಾ ಕೇಳಲಿ ನಿನ್ನ ಆಲಯ ನನ್ನ ಮನವಾಗಲಿ ಕೊಡಜಾತ್ರಿ ಸ್ಥಿತ ದೇವಿ ಕೋಲ ಶ್ರೀನುತೆ ಮಾತೆ ಕೊಲ್ಲೂರ ಮಹತಾಯಿ ಜನನಿ ಕಲ್ಯಾಣಿ ಪಣಿವೇಣಿ ಕಲಹಂಸ ಶರ್ವಾಣಿ ಕೀರ್ತಿಯ ಹಾಡುವ ಗಾಯಕನ ನಿನ್ನ ಭಿಕ್ಷೆಗೆ ಕಾದಿಯ ಯಾಚಕನ ಕೊಡಜಾತ್ರಿ ಸ್ಥಿತ ದೇವಿ ಕೋಲ ಶ್ರೀನುತೆ ಮಾತೆ ಕೊಲ್ಲೂರ ಮಹತಾಯಿ ಜನನಿ ಕಲ್ಯಾಣಿ ಪಣಿವೇಣಿ ಕಲಹಂಸ ಸರ್ವಾಣಿ ಕೀರ್ತಿಯ ಹಾಡುವ ಗಾಯಕನ ನಿನ್ನ ಭಿಕ್ಷೆಗೆ ಕಾದಿಯ ಯಾಚಕನ. ಥ್ಯಾಂಕ್ ಯು. ಧನ್ಯವಾದಗಳು. ಉತ್ತಮ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ರಂಜಿಸಿದ್ದಾರೆ. ಧನ್ಯವಾದಗಳು. ಇನ್ನು ಮುಂದೆ ನಮ್ಮ ವೇದಿಕೆಯಲ್ಲಿ ಉತ್ತಮ ಗಾಯಕರಾದಂತಹ ದಿವಾಕರ್ ಕಾಸರಗೋಡ್ ಅವರು ವೇದಿಕೆಗೆ ಒಂದು ಹಾಡಿನ ಮೂಲಕ ಬರ್ತಾ ಇದ್ದಾರೆ. ಹಲೋ, ಈಗ ಸಂಸ್ಥೆಯ ಎಲ್ಲ ಕಲಾ ಮಾಣಿಕ್ಯಗಳಿಗೆ ಸ್ಮರಣಿಕೆ ಕೊಡುವ ಕಾರ್ಯಕ್ರಮ. ಕಾರಣಾಂತರಗಳಿಂದ ಕಲಾವಿದರಿಗೆ ಬೇಗ ಮನೆಗೆ ತೆರಳಬೇಕಾಗಿದೆ. ಗಾನಾಮೃತ ಕಾರ್ಯಕ್ರಮ ಮುಂದುವರಿಯುವುದು ಸ್ಮರಣಿಕೆ ಕೊಡುವ ಕಾರ್ಯಕ್ರಮದ ನಂತರ. ಈಗ ಸಂಗೀತ ಕಲಾರತ್ನಗಳಿಗೂ ಹಾಗೂ ನೃತ್ಯ ಮಾಣಿಕ್ಯಗಳಿಗೆ ದೇವಸ್ಥಾನದ ವತಿಯಿಂದ ಗೌರವ ಪುರಸ್ಕಾರ.
ತದನಂತರ ಸಮೂಹ ಭಾವಚಿತ್ರ, ಕೊನೆಗೆ ಧನ್ಯವಾದ ಸಮರ್ಪಣೆ. ಇನ್ನು ಹಲವಾರು ಹಾಡುಗಳಿವೆ. ಎಲ್ಲಾ ಕಲಾವಿದರು ಈಗ ವೇದಿಕೆಯಲ್ಲಿ ಇಲ್ಲ. ಇಂದು ಸುಮಾರು 45ಕ್ಕೂ ಅಧಿಕ ಕಲಾವಿದರು ಈ ಮೂಕಾಂಬಿಕಾ ದೇವಿಯ ಸನ್ನಿಧಾನದಲ್ಲಿ ತಮ್ಮ ಕಲಾ ಪ್ರಸ್ತುತಿ ನಡೆಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಎಲ್ಲರಿಗೂ ಕೃತಜ್ಞತೆಗಳು. ಮೊದಲಿಗೆ ಮಧುಲತಾ ಪುತ್ತೂರು ಇವರಿಗೆ ದೇವಸ್ಥಾನದ ವತಿಯಿಂದ ಸ್ಮರಣಿಕೆ ಹಾಗೂ ಪ್ರಸಾದ ವಿತರಣೆ. ಅಭಿನಂದನೆಗಳು. 172ನೆಯ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಮಧುಲತಾ ಪುತ್ತೂರು. ಖುಷಿ ಪುಟಾಣಿ ಕಲಾವಿದೆ, ಎಲ್ಲರೂ ಬೇಗ ಬೇಗ ಬಂದು ಇಂದು ನಮ್ಮ ಸಂಸ್ಥೆಗೆ ಕಾರ್ಯಕ್ರಮ ನೀಡಲು ಪ್ರಮುಖ ಕಾರಣರಾದ ಶ್ರೀಯುತ ಪದ್ಮನಾಭರಾವ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅತ್ಯುತ್ತಮ ವೇದಿಕೆ. ಯಶಿಕಾ ಬನ್ನಿ. ಭರತನಾಟ್ಯ ಕಲಾವಿದೆಗೆ ಗೌರವ ಪುರಸ್ಕಾರ. ಪುಟಾಣಿ ಕಲಾವಿದೆ ಇಂದು ತಮ್ಮ 2 ನೃತ್ಯಗಳ ಮೂಲಕ ಜನರಂಜಿಸಿದ್ದಾರೆ. ದಾನ್ವಿಕಾ ಇವರು ಪುಟಾಣಿ ಜನಪದ ಕಲಾವಿದೆ. ಸೂರಂಬೈಲಿನ ನೃತ್ಯ ರತ್ನ. ಅಭಿನಂದನೆಗಳು. ನವ್ಯಶ್ರೀ ಕುಲಾರ್ ಸ್ವತಃ ನೃತ್ಯ ಕಲಿತು ಹಲವು ವೇದಿಕೆಗಳಲ್ಲಿ ಕಾರ್ಯಕ್ರಮ ನಡೆಸಿ ಜನಮೆಚ್ಚುಗೆ ಗಳಿಸಿದ ಇವರಿಗೆ ಅಭಿನಂದನೆಗಳು. ಅಶ್ವಿನ್ ಯಶಿಕಾ ಅವರ ತಮ್ಮ. ಪುಟಾಣಿ ಕಲಾವಿದನಿಗೆ ಇದೀಗ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ದೇವಸ್ಥಾನದ ವತಿಯಿಂದ ಗೌರವ ಸ್ಮರಣಿಕೆ ಹಾಗೂ ಶಾಲು ಹೊದಿಸಿ ಜೊತೆಗೆ ಪ್ರಸಾದ ವಿತರಣೆ. ಇದೊಂದು ನಮ್ಮ ಸಂಸ್ಥೆಯ ಭಾಗ್ಯ. ಈಗ ತೇಜಸ್ವಿ ಮಲ್ಲದ ನೃತ್ಯ ಮಾಣಿಕ್ಯ, ಸಂಗೀತ ಕಲಾವಿದರಾದ ಸೀತಾರಾಮ್ ಮಲ್ಲ ಇವರ ಸುಪುತ್ರಿ. ಸಂಸ್ಥೆಗೆ ಕಲಾಮಾತೆ ಕೊಟ್ಟ ವರ. ಅಭಿನಂದನೆಗಳು. ವಿಸ್ಮಯ ವಿನೋದ್ ಸುಂದರ ಭರತನಾಟ್ಯ ಕಲಾವಿದೆ, ಜನಪದ ಕಲಾವಿದೆ, ಜೊತೆಗೆ ಶಾಸ್ತ್ರೀಯ ನೃತ್ಯ ಕಲಾವಿದೆಯೂ ಹೌದು. ನಮ್ಮೂರಿನ ಎಡನೀರಿನ ಸಮೀಪದ ಪ್ರತಿಭೆಗೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಭಾಗ್ಯಲಕ್ಷ್ಮಿ ಇವರು ಪ್ರಿಯದರ್ಶಿನಿ ಎಂಬ ನೃತ್ಯ ಬಳಗದ ನಿರ್ದೇಶಕಿ, ನೃತ್ಯ ತಂಡದ ನಾಯಕಿ. ಭರ್ಜರಿ ನೃತ್ಯದೊಂದಿಗೆ ಇಂದು ಕಾರ್ಯಕ್ರಮಕ್ಕೆ ಯಶಸ್ಸು ತಂದುಕೊಟ್ಟವರಲ್ಲಿ ಪ್ರಮುಖರು. ನಿಮಗಿದು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಹಾಗೂ ನಿಮ್ಮ ತಂಡಕ್ಕೆ ಅಭಿನಂದನೆಗಳು. ಯಕ್ಷ ನೃತ್ಯ ಕಲಾವಿದರಾದ ಸರಸ್ವತಿ ಬನ್ನಿ. ಕನ್ನಟಿಪಾರೆಯ ಮಹಿಳಾ ನೃತ್ಯ ಕಲಾವಿದೆ. ಹಲವು ವಿಧದ ನೃತ್ಯಗಳನ್ನು ಪ್ರದರ್ಶಿಸುವುದಲ್ಲಿ ಸೈ. ಲವಲವಿಕೆಯ ಮಹಿಳಾ ಮಣಿಗೆ ಇದೀಗ ಗೌರವ ಪುರಸ್ಕಾರ. ಶಾಲು ಹೊದಿಸಿ ಸ್ಮರಣಿಕೆ, ದೇವಿಯ ಸ್ಮರಣಿಕೆಯೊಂದಿಗೆ ಪುರಸ್ಕಾರ, ಜೊತೆಗೆ ಪ್ರಸಾದ, ಫಲ ಪುಷ್ಪಗಳೊಂದಿಗೆ ಗೌರವ ಪುರಸ್ಕಾರ. ಸುನೀತಾ ಲಾವಣ್ಯ. ಸುನೀತಾ ಈಗ ಸಂಗೀತವನ್ನು ಹಾಡಿ ಎಲ್ಲರನ್ನು ರಂಜಿಸಿದ್ದಾರೆ. ಸಂಗೀತ ಕಲಾವಿದರು, ನೃತ್ಯ ಕಲಾವಿದರು,
ಜನಪದ ನೃತ್ಯ ಕಲಾವಿದರು, ಶಾಸ್ತ್ರೀಯ ನೃತ್ಯ, ಹೀಗೆ ಬಹುವಿಧ ನೃತ್ಯ ಕಲಾವಿದರಿಗೆ ಅಭಿನಂದನೆಗಳು. ಲಾವಣ್ಯ ಲಾವಣ್ಯ ಯಕ್ಷ ನೃತ್ಯ ಕಲಾವಿದೆಗೆ ಅಭಿನಂದನೆ. ಶರಣ್ಯ ಶೆಟ್ಟಿ ಮಹಿಳಾ ನೃತ್ಯ ಕಲಾವಿದೆ, ಕಲಾ ದೀಪ, ಕಲಾ ಸಂಸ್ಕೃತಿ ಸಾರಥಿ ಹಾಗೂ ರಾಯಭಾರಿ. ನಮ್ಮ ಸಂಸ್ಥೆಯ ಎಲ್ಲಾ ಕಲಾವಿದರಿಗೂ ನೃತ್ಯ ನಿರ್ದೇಶಕರು ಇವರೇ. ನಿಮಗಿದು ಅಭಿನಂದನೆಗಳು. ಅಶ್ವಿನ್, ಖುಷಿ, ಪುಟಾಣಿ ಕಲಾವಿದ ಇಂದು ಕೃಷ್ಣನ ವೇಷದೊಂದಿಗೆ ವೇದಿಕೆಗೆ ಬಂದು ಅತ್ಯುತ್ತಮ ಕಲಾ ಪ್ರದರ್ಶನ ನೀಡಿ ವೇದಿಕೆಗೆ ಬೆಳಕು ಕೊಟ್ಟಿದ್ದಾರೆ. ನಿಮಗಿದು ಅಭಿನಂದನೆಗಳು. ಅಮೃತ್ ಮಲ್ಲದ ಶ್ರೀ ಜಗನ್ಮಾತೆಯ ವರಪ್ರಸಾದ ದೇವಿಯ ಅನುಗ್ರಹದಿಂದ ಇಂದು ನೃತ್ಯ ಪ್ರದರ್ಶನವನ್ನು ಮಾಡಿ ಸಂಸ್ಥೆಗೆ ಶ್ರೀಗಂಧದಂತೆ ಜೊತೆಗಿದ್ದಾರೆ. ಧನ್ಯವಾದಗಳು. ಐಶ್ವರ್ಯ ಇವರ ತಮ್ಮ ತಂಗಿ ಅಮೃತ್ ಅವರ ತಂಗಿ ಐಶ್ವರ್ಯ, ಹೆಸರಲ್ಲೇ ಐಶ್ವರ್ಯ. ನೃತ್ಯದಲ್ಲೂ ಸಂಪತ್ತು, ಸಂಸ್ಥೆಯ ಕಲಾ ಸಂಪತ್ತು. ರೋಹಿತ್ ಇವರ ಮಲ್ಲ ರೋಹಿತ್ ಇವರ ಸುಪುತ್ರಿ ಆರ್ಯನಂದನ. ರೇಖಾ ಮಧು ಇವರ ಸುಪುತ್ರಿ ಇಂದು ಪ್ರಥಮ ವೇದಿಕೆ ಹಂಚಿಕೊಂಡು ಸಂಸ್ಥೆಯನ್ನು ಉತ್ತುಂಗಕ್ಕೆ ಏರಿಸಿದ್ದಾರೆ. ನಿಮಗಿದು ಅಭಿನಂದನೆಗಳು. ಶ್ರೀನಂದ ಇವರು ಪ್ರಥಮ ವೇದಿಕೆ ಹಂಚಿಕೊಂಡಿದ್ದಾರೆ. ಅತ್ಯುತ್ತಮ ಕಲಾ ಪ್ರದರ್ಶನ. ನಿಮಗಿದು ಕೃತಜ್ಞತೆಗಳು. ನಿಮ್ಮ ಕಲಾ ಪಯಣ ಹೀಗೆ ಮುಂದುವರಿಯಲಿ. ಸನುಷಾ ಸುನೀಲ್ ಇವರ ಮಾತೃಶ್ರೀಯವರು ಸನುಷಾ ಸುನೀಲ್ ಸಂಸ್ಥೆಯ ನಾಟ್ಯ ಸರಸ್ವತಿ. ಇವರು ತಮ್ಮ ಮಗಳಿಗೆ ಪೂರ್ಣ ಸಹಕಾರ ಕೊಟ್ಟು ಇಂದು ಸಂಸ್ಥೆಯ ಉನ್ನತಿಗೆ ಕಾರಣರಾಗಿದ್ದಾರೆ. ನಿಮಗಿದು ಅಭಿನಂದನೆಗಳು. ಜೀವಿತ ಇವರ ಕುಲದೇವರು ಶ್ರೀ ಮೂಕಾಂಬಿಕಾ ದೇವರು. ಇಲ್ಲಿಯ ಅತ್ಯುತ್ತಮ ನೃತ್ಯ ಪ್ರತಿಭೆ, ನಮ್ಮ ಸಂಸ್ಥೆಯ ಮುಂದಿನ ಭವಿಷ್ಯ. ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಶ್ರೀಜ ಇಂದಿನ ಯಶಸ್ಸಿಗೆ ಪ್ರಮುಖ ಕಾರಣರು. ಸಂಸ್ಥೆಯ ಕೀರ್ತಿ ಕಳಸ ಶ್ರೀಜ ಸಮೂಹ ನೃತ್ಯದಲ್ಲಿ ಒಬ್ಬರಾಗಿದ್ದಾರೆ. ಬಿಸಿ ರೋಡಿನವರು. ಅಭಿನಂದನೆಗಳು. ಪೂರ್ವಾಂಗ್ ಸಂಗೀತ ಕಲಾರತ್ನ ಮಧುಲತಾ ಅವರ ಸುಪುತ್ರ ಪೂರ್ವಾಂಗ್ ಪುತ್ತೂರಿನಿಂದ ಇಂದು ಇಲ್ಲಿಯವರೆಗೂ ಬಂದು ಅತ್ಯುತ್ತಮ ನೃತ್ಯ ಮಾಡಿ ತಾಯಿ ಮೂಕಾಂಬಿಕಾ ದೇವಿಯ ಅನುಗ್ರಹಕ್ಕೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಪಾತ್ರರಾಗಿದ್ದಾರೆ. ನಿಮಗಿದು ಅಭಿನಂದನೆಗಳು. ಹಂಶಿತ್ ಕುಲಾಲ್ ಕೊನೆಗೆ ಸಮೂಹ ಭಾವಚಿತ್ರವಿದೆ. ಹಂಶಿತ್ ಕುಲಾಲ್ ಇವರು ಸೂರಂಬೈಲಿನವರು. ಇವರ ಅಮ್ಮ ಮಧುಮತಿ ಅವರು ನಮ್ಮ ಸಂಸ್ಥೆಯ ಮಹಿಳಾ ಕಲಾ ಮಾಣಿಕ್ಯ ನೃತ್ಯ ಕಲಾವಿದರ ಮಗನಿಗೆ ಇದೀಗ ಅಭಿನಂದನೆಗಳು. ಸಾನಿಕಾ ಕೃಷ್ಣನಾಗಿ ಇಂದು ವೇದಿಕೆಗೆ ಬಂದು ತಮ್ಮ ನಾಟ್ಯ ಪ್ರದರ್ಶನದ ಮೂಲಕ ಪುಟಾಣಿ ಪ್ರತಿಭೆ ಎಂದು ಎಲ್ಲರ ಮೆಚ್ಚುಗೆ ಗಳಿಸಿ ತಮ್ಮ ಸಾಮರ್ಥ್ಯ ಮೆರೆದಿದ್ದಾರೆ. ಧನ್ಯವಾದಗಳು. ರೇಷ್ಮಾ ಸಮೂಹ ನೃತ್ಯದಲ್ಲಿ ನಯನ ಮನೋಹರ ನೃತ್ಯ ಮಾಡಿ ವೇದಿಕೆಗೆ ರಂಗು ಕೊಟ್ಟವರು. ಇವರು ಕಾರ್ಮಾರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ನಮಗೆ ಸಿಕ್ಕಿದ ದೇವರ ವರ. ಅಮಿತಾ ಇವರು ಪ್ರಿಯದರ್ಶಿನಿ ಬಳಗದ ನೃತ್ಯ ಕಲಾವಿದರು. ಸಂಸ್ಥೆಯ ಕೇಂದ್ರ ಬಿಂದು ಇವರ ತಂಡ. ಅಭಿನಂದನೆಗಳು. ಸುಷ್ಮಿತಾ ಇವರು ಸಮೂಹ ಬಳಗದ ಮತ್ತೋರ್ವ ನಾಟ್ಯ ಮಯೂರಿ.
ಎಂಥ ನಾಟ್ಯಕ್ಕೂ ಸೈ ನಮ್ಮ ಸಂಸ್ಥೆ, ನಮ್ಮ ಹೆಮ್ಮೆ. ಇನ್ನು ಸಂಗೀತ ಕಲಾವಿದರಿಗೆ ಮೊದಲಿಗೆ ಸೀತಾರಾಮ್ ಮಲ್ಲ ಬನ್ನಿ. ಇವರು ತಮ್ಮದೇ ಆದ ಸ್ವರಲಯ ಸಂಗೀತ ಬಳಗವನ್ನು ನಡೆಸಿಕೊಂಡು ಯಶಸ್ಸಿನ ಉತ್ತುಂಗದಲ್ಲಿದ್ದಾರೆ. ಇವರು ನಮ್ಮ ಸಂಸ್ಥೆಗೆ ಕೈ ಜೋಡಿಸಿರುವುದು ನಮ್ಮ ಪುಣ್ಯ. ಮಲ್ಲ ದೇವರ ವರಪ್ರಸಾದ ಇವರೇ ಸೀತಾರಾಮ್ ಮಲ್ಲ. ಮುಂದೆಯೂ ನಿಮ್ಮ ಸಹಕಾರ, ಸಲಹೆ, ಮಾರ್ಗದರ್ಶನ ನಮ್ಮ ಸಂಸ್ಥೆಗಿರಲಿ ಎಂದು ನಿಮ್ಮನ್ನು ಕೇಳಿಕೊಡುತ್ತಾ ಅಭಿನಂದಿಸುತ್ತಿದ್ದೇವೆ. ದಿವಾಕರ ಕಾಸರಗೋಡು ಹಿರಿಯ ಸಂಗೀತ ಕಲಾವಿದರು, ಕಾಸರಗೋಡಿನವರು, ಹಲವಾರು ಕನ್ನಡ ಹಾಡುಗಳನ್ನು ಬಲ್ಲವರು. ಸುಮಾರು 20-30 ವರ್ಷಕ್ಕಿಂತಲೂ ಹೆಚ್ಚು ಸಂಗೀತ ಸೇವೆಯಲ್ಲಿ ತೊಡಗಿಸಿ ಗಡಿನಾಡಿನಲ್ಲಿ ಕನ್ನಡ ಉಳಿಸಲು ಕಾರಣರಾದವರು. ರೇಖಾ ಮಧು ಮಲ್ಲದ ಮಣ್ಣಿನಲ್ಲಿ, ಪುಣ್ಯ ಮಣ್ಣಿನಲ್ಲಿ ನೆಲೆಸಿ ಇಂದು ನಮ್ಮ ಸಂಸ್ಥೆಗೆ ಕೌಸ್ತುಭ, ಕನ್ನಡ ಕೌಸ್ತುಭವಾಗಿದ್ದಾರೆ. ನಿಮಗಿದು ಅಭಿನಂದನೆಗಳು. ಮೇಘರಾಜ್ ಆಚಾರ್ಯ ಇವರು ತುಳುಕೂರಿನವರು, ಅತ್ಯುತ್ತಮ ಸಂಗೀತ ಕಲಾವಿದರು. ಜೊತೆಗೆ ಇವರದ್ದು ವಿಶೇಷ ಏನಂದ್ರೆ ಹಾರ್ಮೋನಿಯಂ ಹಾಗೂ ತಬಲಾ ಇದೆ. ಮುಂದೆ ಫೆಬ್ರವರಿ 13ರಂದು ಎಡನೀರಿನಲ್ಲಿ ನಡೆಯುವ ನಮ್ಮ ಕಾರ್ಯಕ್ರಮದಲ್ಲಿ ಇವರು ತಮ್ಮ ವಿಶಿಷ್ಟ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದಾರೆ. ನಿಮಗಿದು ಅಭಿನಂದನೆಗಳು. ವಿಶ್ವನಾಥ ಪುತ್ತಿಗೆ ಇವರನ್ನು ಗೊತ್ತಿಲ್ಲದವರಿಲ್ಲ, ಇವರ ಸಂಗೀತವನ್ನು ಹಾಡಿ ಹೊಗಳದವರೇ ಇಲ್ಲ, ಶ್ಲಾಘಿಸದವರೇ ಇಲ್ಲ. ಅಂತಹ ಒಂದು ಅತ್ಯದ್ಭುತ ಸಂಗೀತ ಪ್ರತಿಭೆ, ಕಂಚಿನ ಕಂಠದ ವಿಶೇಷ ಗಾಯಕರು, ನಮ್ಮ ಸಂಸ್ಥೆಯ ಕಲಾವಿದರು, ನಮ್ಮ ಹೆಮ್ಮೆ. ಮುರಳಿ ನೀರ್ಚಾಲಿನವರು ಯುವ ಸಂಗೀತ ಕಲಾವಿದರು. ಬಗೆ ಬಗೆಯ ಹಾಡಿನೊಂದಿಗೆ, ಕನ್ನಡ ಹಾಡಿನೊಂದಿಗೆ ಕನ್ನಡದ ಕಂಪನ್ನು ಎಲ್ಲೆಡೆ ಪಸರಿಸಿ ಇಂದು ಇಲ್ಲಿಯೂ ತಮ್ಮ ಸಂಗೀತ ಸೇವೆ ಸಲ್ಲಿಸಿ ನಿಮ್ಮೆಲ್ಲರ ಮೆಚ್ಚುಗೆಗೂ ಪಾತ್ರರಾಗಿದ್ದಾರೆ. ನಿಮಗಿದು ಕೃತಜ್ಞತೆಗಳು. ಸುರೇಶ್ ಪೈಕ ನಮ್ಮೂರಿನ ಪೈಕದವರು ಕನ್ನಡ ಕಾರ್ಯಕ್ರಮಗಳಿಗಾಗಿ ಕನ್ನಡ ಹಾಡನ್ನು ಕಲಿತು ಕನ್ನಡದ ಭಾಷೆಯ ಜ್ಞಾನ ಇವರಿಗೆ ಅಷ್ಟಾಗಿಲ್ಲ, ಯಾಕೆಂದ್ರೆ ಮಲಯಾಳ ಇವರ ಆಡು ಭಾಷೆ, ಆದರೂ ಕನ್ನಡ ಕಲಿತು ಸಹಕರಿಸಿದ್ದಾರೆ. ನಿಮಗಿದು ಕೃತಜ್ಞತೆಗಳು. ರಾಜೇಶ್ ಏಳ್ಕಾರ್ ಇವರು ಅರಿಯಪ್ಪಾಡಿ ಮಾಡದವರು, ಹಲವಾರು ವಿಶಿಷ್ಟ ಪ್ರತಿಭೆ, ನಾಟಕ ತಮ್ಮ ಪ್ರತಿಭೆಯನ್ನು ಪ್ರಸ್ತುತಪಡಿಸಿದ್ದಾರೆ. ನಿರೂಪಕರು, ನಾಟಕ ಕಲಾವಿದರು, ಜೊತೆಗೆ ಹಲವಾರು ಕಾರ್ಯಕ್ರಮಗಳ ಸಂಯೋಜಕರು, ಹೀಗೆ ಬಹುವಿಧ ಪ್ರತಿಭೆ. ಇಂದು ಅತ್ಯುತ್ತಮವಾಗಿ ನಿರೂಪಣೆ ಮಾಡಿ ಕಾರ್ಯಕ್ರಮಕ್ಕೆ ವಿಶಿಷ್ಟ ಬೆಳಕನ್ನು ಕೊಟ್ಟು ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿಗೆ ಕಾರಣರಾದ ನಿಮಗಿದು ಧನ್ಯವಾದಗಳು. ಉತ್ಕೃಷ್ಟ ಪ್ರತಿಭೆ ಹಾಗೂ ಶ್ರೇಷ್ಠ ಪ್ರತಿಭೆಗೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಮೋಹನ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು. ಇವರು ಮೇರು ವ್ಯಕ್ತಿತ್ವದ ಇವರದು ಮೇರು ವ್ಯಕ್ತಿತ್ವ. ಸಾಹಿತಿಗಳು ಗಡಿನಾಡಲ್ಲಿ ಕನ್ನಡದ ಭಾಷೆಯ ಉಳಿವಿಗಾಗಿ ಕಳೆದ ಹಲವಾರು ವರ್ಷಗಳಿಂದ ಲೇಖನದ ಮುಖಾಂತರ ಪ್ರಯತ್ನಿಸಿದವರು. ಇವರಿಂದಾಗಿಯೂ ಇಂದು ಗಡಿನಾಡಲ್ಲಿ ಕನ್ನಡ ಉಳಿದಿದೆ ಎಂದು ಹೇಳಲು ಇಲ್ಲಿ ಹೆಮ್ಮೆ. ಇಷ್ಟು ಹೊತ್ತು ವೇದಿಕೆಯಲ್ಲಿ ಹಾಡಿ ಕುಣಿದು ಮಾತನಾಡಿ ರಂಜಿಸಿದ ಗಡಿನಾಡು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆಯ ಸಾರಥಿ ಡಾಕ್ಟರ್ ವಾಣಿಶ್ರೀ ಅವರು. ಡಾಕ್ಟರ್ ಆಗಿ ರೋಗಿಗಳನ್ನು ನೋಡ್ತಾರೆ, ಸಮಾಜದಲ್ಲಿರುವ ಆರೋಗ್ಯವನ್ನು ಕಾಪಾಡುವುದಕ್ಕಾಗಿ ಈ ರೀತಿಯ ಔಷಧಿಗಳನ್ನು ಕೂಡ ವೇದಿಕೆಗಳಲ್ಲಿ ಕೊಡ್ತಾರೆ. ಇಷ್ಟೆಲ್ಲ ಜನರನ್ನು ಒಟ್ಟು ಹಾಕಿ ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯ ಕಲಾವಿದರವರೆಗೆ ಎಲ್ಲರನ್ನು ಒಟ್ಟುಗೂಡಿಸಿ ಕನ್ನಡ ಉಳಿಸುವ ಕೈಂಕರ್ಯದಲ್ಲಿ ತೊಡಗಿದ ಈ ಹಿರಿಯ ವ್ಯಕ್ತಿತ್ವಕ್ಕೆ ನಮ್ಮೆಲ್ಲರ ಅಭಿನಂದನೆಗಳು. ವಿಶೇಷವಾಗಿ
ಇವತ್ತು ಹುಟ್ಟುಹಬ್ಬದ ಆಚರಣೆ ಕೂಡ ಆಗಿದೆ. ಎಷ್ಟನೇದು ಅಂತ ನನಗೆ ಗೊತ್ತಿಲ್ಲ, ನಾನು ಎಷ್ಟು ಹೇಳ್ಬೋದಲ್ಲ, 44 ಅಂತೆ. ಹೆಣ್ಮಕ್ಳು ವಯಸ್ಸು ಹೇಳಬಾರದು ಅಂತ ಹೇಳ್ಬೋದಲ್ಲ. ಓಕೆ, ಧನ್ಯವಾದಗಳು. ಇನ್ನು ಒಳ್ಳೆಯ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಕೂಡ ಇದೇ ನಾಡಿನಲ್ಲಿ ಕೊಡುವ ಹಾಗಾಗಲಿ. ನಿಮಗಂತ ಒಂದು ಆಯುಷ್ಯ, ಆರೋಗ್ಯ ಮತ್ತು ಆ ಭಾಗ್ಯವನ್ನು ಭಗವಂತ ಕರುಣಿಸಲಿ ಅಂತ ಆಶಿಸ್ತಾ, ಇವತ್ತು ಮುಂಡೋಡು ಜಾದವ ಮನೆತನದ ದೇವರ ಮನೆಯ ವತಿಯಿಂದ ನಿಮಗೆ ಅಭಿನಂದನೆಗಳು. ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ನಿಮಗೆ ಕೋರ್ತೇನೆ. ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಅವರನ್ನು ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಿದ್ದೇನೆ. ಸುಮಾರು 4 ಗಂಟೆಗಳ ಕಾಲ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಆರಂಭದಲ್ಲಿದ್ದಷ್ಟು ಜನಸಂಖ್ಯೆ ಇಲ್ಲದಿದ್ದರೂ ಕೂಡ ಇಷ್ಟು ಹೊತ್ತು ಕೂಡ ಈ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡುವುದರ ಮೂಲಕ ಸಂತೋಷಪಟ್ಟಿದ್ದೀರಿ, ಕಲಾವಿದರನ್ನು ಪ್ರೋತ್ಸಾಹಿಸಿದ್ದೀರಿ. ಶ್ರೀದೇವಿಯ ಕೃಪೆಯಿಂದ ಎಲ್ಲ ಕಲೆಗೆ, ನಾಡಿಗೆ ಶ್ರೇಯಸ್ಸಾಗಲಿ ಅಂತ ಹಾರೈಕೆ. ಸಮೂಹ ಭಾವಚಿತ್ರ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಶ್ರೀ ಮೂಕಾಂಬಿಕಾ ಸನ್ನಿಧಿ ಮುಂಡೋಡು ಇಲ್ಲಿನ ಶ್ರೀ ಮೂಕಾಂಬಿಕಾ ಅಮ್ಮನವರು ಹಾಗೂ ಪರಿವಾರ ದೈವಗಳ ಕಲಶಾಭಿಷೇಕ ಚಂಡಿಕಾ ಮಹಾಯಾಗದ ಪ್ರಯುಕ್ತ ಇಂದು ಶ್ರೀ ಮುಂಡೋಡು ಶ್ರೀ ಮೂಕಾಂಬಿಕಾ ಕ್ಷೇತ್ರದಲ್ಲಿ ನಡೆದಿರುವಂತಹ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ಇದರ ವತಿಯಿಂದ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಬಳಗದವರು ಏರ್ಪಡಿಸಿದಂತಹ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಈ ಕ್ಷೇತ್ರ ಸಮಿತಿಗೆ ಎಲ್ಲಾ ಪದಾಧಿಕಾರಿಗಳಿಗೂ ಕೂಡ ಈ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಗಡಿನಾಡ ಸಾಂಸ್ಕೃತಿಕ ಸಂಸ್ಥೆ ಡಾಕ್ಟರ್ ವಾಣಿಶ್ರೀ ಬಳಗದ ಸಾರಥ್ಯದಲ್ಲಿ ನಡೆಯುವಂತಹ ಒಂದು ಉತ್ತಮ ಸಂಸ್ಥೆ ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನ ನೀಡಿದೆ. ಶ್ರೀ ಮೂಕಾಂಬಿಕಾ ಅಮ್ಮನವರ ಹಾಗೂ ಪರಿವಾರ ದೇವರ ಆಶೀರ್ವಾದ ಸದಾ ಎಲ್ಲರಿಗೂ ಇರಲಿ ಎಂದು ಆಶಿಸುತ್ತೇವೆ. ಈ ಸಾಂಸ್ಕೃತಿಕ ಸಂಸ್ಥೆಯ 172ನೇ ಕಾರ್ಯಕ್ರಮ ಇವತ್ತು ನಾವು ಆಯೋಜಿಸಿದ್ದೇವೆ. ಇನ್ನು ಮುಂದೆ ಕೂಡ ಹಲವಾರು ಕಾರ್ಯಕ್ರಮಗಳು ನಮಗೆ ಬುಕ್ಕಿಂಗ್ ಆಗಿದೆ. ಅದನ್ನ ಇದೀಗ ಆಗ ವಾಣಿಶ್ರೀ ಅವರು ತಿಳಿಸಿದ್ದಾರೆ. ತಮ್ಮ ಆಸುಪಾಸುಗಳಲ್ಲಿ ನಮ್ಮ ಕಾರ್ಯಕ್ರಮವಿದ್ದರೆ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನು ನಮ್ಮ ಕಾರ್ಯಕ್ರಮ ಅನಿಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮವನ್ನ ಉತ್ತಮವಾಗಿ ನಮಗೆ ಧ್ವನಿ ಮತ್ತು ಬೆಳಕನ್ನು ನೀಡಿದಂತಹ ಸನ್ ಬದಿಯಡ್ಕ ಅವರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶಿವ ವಾಲಗ ಶಿವಪ್ರಸಾದ್ ಯೂಟ್ಯೂಬ್ ಚಾನೆಲ್ ಶಿವಪ್ರಸಾದ್ ಇಲ್ಲಿದ್ದರೂ ವೇದಿಕೆಗೆ ಬರಬೇಕು. ಶಿವ ಓಲಗ ಎಂಬ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಲವಾರು ಕಾರ್ಯಕ್ರಮವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಶಿವಪ್ರಸಾದ್ ಕಳತ್ತೂರ್ ಅವರು ಇದ್ದರೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನೂರ 72ನೇ ಕಾರ್ಯಕ್ರಮ ಅದ್ದೂರಿಯಾಗಿ ಈ ಮೂಕಾಂಬಿಕಾ ಕ್ಷೇತ್ರದಲ್ಲಿ ನಡೆದಿದೆ.
ದಿವಾಕರ್ ಕಾಸರಗೋಡು ಅವರು ಈಗ ವೇದಿಕೆಗೆ ಬರ್ತಾ ಇದ್ದಾರೆ ಒಂದು ಉತ್ತಮ ಗೀತೆಯ ಮೂಲಕ. ಹರಿ ಓಂ. ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ರಂಗೋಲೆ ಬೆಳಗಿದವೋ ಆಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಚಾಮುಂಡಿ ಮಂಡಲ್ಲಿ ಒದಗಿರಿ ಮಾಯ್ ಕಾರ್ತಿ ಚಾಮುಂಡಿ ಮಂಡಲ್ಲಿ ಒದಗಿರಿ ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ ಮೈಸೂರಿಂದಾಚೆ ಬೆಟ್ಟದಲ್ಲಿ
ಬಾಳೆ ಬಾಗಿದವೋ ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ ಕಂಡು ಮಂಡೆ ಅಲ್ಲೇ ಒದರಿದರು ಬಾಳೆ ಬಾಗಿದವೋ ಕಂಡು ಮಂಡೆ ಅಲ್ಲೇ ಒದರಿದರು ಬಾಳೆ ಬಾಗಿದವೋ ಚಾಮುಂಡಿ ಬೆಟ್ಟ ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ ಕಂಡು ಮಂಡೆ ಅಲ್ಲೇ ಒದರಿದರು ಬಾಳೆ ಬಾಗಿದವೋ ಕಂಡು ಮಂಡೆ ಅಲ್ಲೇ ಒದರಿದರು ಬಾಳೆ ಬಾಗಿದವೋ ಕರಿಯ ಕಡ್ಡಿಯ ಸೀರೆ ನೆರಿಗೆ ಚಿನ್ನದ ಕುಣಿಕೆ ಕರಿಯ ಕಡ್ಡಿಯ ಸೀರೆ ನೆರಿಗೆ ಚಿನ್ನದ ಕುಣಿಕೆ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡೆಮುಡಿಯ ಮ್ಯಾಲೆ ಬರುವವಳೆ ಚಾಮುಂಡಿ ನಡೆಮುಡಿಯ ಮ್ಯಾಲೆ ಬರುವವಳೆ ಚಾಮುಂಡಿ ದೊರೆಯದ್ದು ಕೈಯ ಮುಗಿಯುತ್ತಾರೋ ಬಾಳೆ ಬಾಗಿದವೋ ದೊರೆಯದ್ದು ಕೈಯ ಮುಗಿಯುತ್ತಾರೋ ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಕಣ್ಣ ಕನ್ನಡಿ ಬಂದು ಕಂಚಿನ ಮರೆ ಬಂದು ಕಣ್ಣ ಕನ್ನಡಿ ಬಂದು ಕಂಚಿನ ಮರೆ ಬಂದು ಸಣ್ಣೇರಿ ಮ್ಯಾಲೆ ಮಡೆ ಬಂದು ಬಾಳೆ ಬಾಗಿದವೋ ಸಣ್ಣೇರಿ ಮ್ಯಾಲೆ ಮಡೆ ಬಂದು ಬಾಳೆ ಬಾಗಿದವೋ ಸಣ್ಣೇರಿ ಮ್ಯಾಲೆ ಮಡೆ ಬಂದ ಚಾಮುಂಡಿ ಸಣ್ಣೇರಿ ಮ್ಯಾಲೆ ಮಡೆ ಬಂದ ಚಾಮುಂಡಿ ಮಡೆಯ ತಗೋದು ಬೆಳಗಾದು ಬಾಳೆ ಬಾಗಿದವೋ ನಿಮ್ಮಡೆಯ ತಗೋದು ಬೆಳಗಾದು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ 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 ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಬಾಳೆ ಬಾಗಿದವೋ
ವಂದನೆ. ಧನ್ಯವಾದಗಳು. ದಿವಾಕರ್ ಕಾಸರಗೋಡು ಒಂದು ಉತ್ತಮ ಗೀತೆಯೊಂದಿಗೆ ನಮ್ಮನ್ನು ಮನರಂಜಿಸಿದ್ದಾರೆ. ಧನ್ಯವಾದಗಳು. ಇನ್ನು ಮುಂದೆ ಅಮೃತ್ ಮಲ್ಲ ಇವರ ಧ್ವನಿಯಲ್ಲಿ ಸ್ವಾಮಿ ಕೊರಕೆಚ್ಚನ ಒಂದು ಗೀತೆಯೊಂದಿಗೆ ಬರ್ತಾ ಇದ್ದಾರೆ. ಪುಟಾಣಿ ಬಾಲಕ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ ಈಗ ಕೊರಕೆಚ್ಚನ ಗೀತೆಯೊಂದಿಗೆ ಅಮೃತ್ ಮಲ್ಲ.
ಧನ್ಯವಾದಗಳು. ಅಮೃತ್ ಮಲ್ಲ ಚಿಕ್ಕ ಪ್ರಾಯದಲ್ಲಿ ಒಳ್ಳೆ ಗೀತೆಯನ್ನು ಹಾಡಿ ಮನರಂಜಿಸಿದ್ದಾರೆ. ಧನ್ಯವಾದಗಳು. ಇನ್ನು ಮುಂದೆ ವೇದಿಕೆಯಲ್ಲಿ ಒಂದು ಕಟೀಲು ದುರ್ಗಾ ಪರಮೇಶ್ವರಿಯ ಒಂದು ತುಳು ಗೀತೆಯೊಂದಿಗೆ ನಾನು ವೇದಿಕೆಗೆ ಬರ್ತಾ ಇದ್ದೇನೆ. ಬುಲಲೆ ಅಮ್ಮ ಓರ ತೂಲೆ ಅಮ್ಮ ಪಾರೊಂದು ಬೇರೆ ಇರಿನೆಂದು ತೋವಿರೆ ನಂದಿನಿ ಮಗಳಾಯಿ ಅಪ್ಪೆ ಕಟಿಲೇಶ್ವರಿ ಪಾದಗು ಸುಲ್ಮೆ ಕಟಿಲ ಭ್ರಮರಾಂಬೆ ಕಣ್ಣು ಬುಲಲೆ ಅಮ್ಮ ಓರ ತೂಲೆ ಅಮ್ಮ ಪಾರೊಂದು ಬೈರೆ ಇರೆನುಂದು ತೋವಿರೆ. ಅಪ್ಪೆನ ಮುಡಿಡು ತೂಯಿನ ಆಗಳಿಗೆ ಎನ್ನ ಬದುಕಡೆ ಹೀರೆ ಪಂಚಪ್ರಾಣ ಐಕ್ಯ ಸ್ವರೂಪಿಣೀರೇ ಶ್ರೀ ದುರ್ಗಾ ಪರಮೇಶ್ವರಿಯೇ ಐಕ್ಯ ಸ್ವರೂಪಿಣೀರೇ ಶ್ರೀ ದುರ್ಗಾ ಪರಮೇಶ್ವರಿಯೇ ತುಂಬಿದ ರೂಪೋನು ಪಡೆಯುಂಡರು ರಕ್ಕಸೆ ಅರುಣಾಸುರನ ಕೀರ್ತಿ ಬ್ರಾಹ್ಮರಿಗಿರಾಯರು ಕಣ್ಣು ಬುಲಲೆ ಅಮ್ಮ ಓರ ತೋಲೆ ಅಮ್ಮ ಪಾರೊಂದು ಬೈರೆ ಇರೆನೆಂದು ತೋವಿರೆ. ಲೋಕದ ಬಾಲಿಲಿಗೀರು ಮಾಯೋಡು ಆಸರೆಗಾದು ಕಣ್ಣಿಡು ಕಣ್ಣದೀದು ಕಾತರ ಅಪ್ಪೆಗೀರೆ ಆದಿಗಂತ್ಯಗೀರೆ ಅಮ್ಮ ಕಟಿಲೇಶ್ವರಿಯೇ ಆದಿಗಂತ್ಯಗೀರೆ ಅಮ್ಮ ಕಟಿಲೇಶ್ವರಿಯೇ ಸರ್ವೋಲಾರ್ಪಿತ ಇರೆ ಸೇವೆಗೆ ಪಟ್ಟು ಪಿತಾಂಬರ ತುತ್ತುದು ಕುಲ್ದಿನ ಕಟಿಲಾಗೀಶ್ವರಿಗೆ ಕಣ್ಣೆ ಬುಲಲೆ ಅಮ್ಮ ಓರ ತೂಲೆ
ಮುಂದೆ ತೂವಿರಿ. ಧನ್ಯವಾದಗಳು ರಾಜೇಶ್ ಏಡ್ಕಾನ. ಸಂಸ್ಥೆಯ ಕಂಚಿನ ಕಂಠದ ಗಾಯಕರು, ಅತ್ಯುತ್ತಮ ತಬಲಾ ವಾದಕರು ಮೇಘರಾಜ್ ಆಚಾರ್ಯ ಈಗ ಗಾನಾಮೃತ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಎಷ್ಟು ಕೇಳಿದರೂ ಮತ್ತಷ್ಟು ಕೇಳಬೇಕೆನಿಸುವ ಹಾಡು ಇವರದು. ಇವರ ತಂದೆ ಭಜನ್ ಸಾಮ್ರಾಟ್ ಮೋಹನ್ ಆಚಾರ್ಯ. ಮೇಘರಾಜ್ ಆಚಾರ್ಯ ಅವರು ಸುಂದರ ಅತ್ಯುತ್ತಮ ಭಕ್ತಿಗೀತೆಯೊಂದಿಗೆ, ಶಿವನ ಹಾಡಿನೊಂದಿಗೆ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಸಲ್ಲಿಸುತ್ತಿದ್ದಾರೆ. ಸುಸ್ವಾಗತ. ಹರಿ ಓಂ ಹರಿ ಓಂ ಹರಿ ಓಂ. ಶಂಕರ ನಾದ ಶರೀರ ಪರ ವೇದ ವಿಹರ ಹರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ध्यान विलक्षण राग में योगमनी प्राण मुनीवनि गान विनीदनि प्राण में गानमनी मौन विचक्षण ध्यान विलक्षण राग में योगमनी मौन చేసిన వాడను నీవాడను నేనైతే నాదోపాసన చేసిన వాడను నీవాడను నేనైతే ధిక్కడింద్రజిత హిమగడింద్రసిత కందరా నీలకందరా క్షుద్రుతిరుగ నీరుద్రవీణ నిర్నిర్ధగానమిన్ అవధరించరా వినిధరించరా శంకరా नाद शरीरा परा वेद विहार जीवेश्वर शंकरा మెరిసే మెరుపులు మురిసే పెదవులు చిరిచిరి నవ్వులు కాబోలు ఒడిమే ఒరుములు సరి సరి నటనల చిరిచిరి నవ్వులు కాబోలు మెరిసే మెరుపులు మురిసే పెదవులు చిరిచిరి నవ్వులు కాబోలు ఒడిమే ఒరుములు సరి సరి నటనల చిరిచిరి నవ్వులు కాబోలు పరవశాన శిరసు గంగా ధరకు జారిన శివగంగా పరవశాన శిరసు గంగా ధరకు జారిన శివగంగ నాగానలహరినో మునగంగా ఆనంద వృష్టినే తడవంగా
ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ಶಂಕರ ಶಂಕರ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹಲವು ಭಜನೆ ಕಾರ್ಯಕ್ರಮಗಳನ್ನು ನಿರಂತರ ನೀಡುತ್ತಾ ಬಂದಿರುವ ತಮ್ಮದೇ ಮಹಾದೇವ ಕ್ರಿಯೇಷನ್ಸ್ ಎಂಬ ಹೆಸರಿನಲ್ಲಿ ಹಲವು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವ ಸಂಸ್ಥೆಯ ಹೆಮ್ಮೆಯ ಕಂಚಿನ ಕಂಠದ ಗಾಯಕರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಇಂದು ನಮ್ಮ ಸಂಸ್ಥೆಯ ಗಾನಾಮೃತ ಕಾರ್ಯಕ್ರಮಕ್ಕೆ ಜೀವ ಕಳೆ ಕೊಟ್ಟಿದ್ದಾರೆ ಮೇಘರಾಜ್ ಆಚಾರ್ಯ ಪುಳ್ಕೂರು. ಕನ್ನಡ ಕೋಗಿಲೆಗಳ ಸ್ವರನಿನಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಾ ಕಾರ್ಯಕ್ರಮಕ್ಕೆ ಪೂರ್ಣ ಚುಕ್ಕಿ ಇಡುವ ಸಮಯವಾಗಿದೆ. ಈಗ ಧನ್ಯವಾದ ಸಮರ್ಪಣೆ. ನಮ್ಮ ಕನ್ನಡ ಸಂಸ್ಥೆಗೆ ಅತ್ಯುತ್ತಮ ದಿವ್ಯ ಭವ್ಯ ವೇದಿಕೆ ಒದಗಿಸಿಕೊಟ್ಟು ಕನ್ನಡ ಕಲಾ ಸೇವೆ ಮಾಡುವ ಭಾಗ್ಯ ಒದಗಿಸಿಕೊಟ್ಟು ಶ್ರೀ ಮೂಕಾಂಬಿಕಾ ದೇವಿಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡಿದ ದೇವಸ್ಥಾನದ ಸರ್ವ ಪದಾಧಿಕಾರಿಗಳಿಗೆ, ಕಾರ್ಯಕಾರಿ ಸಮಿತಿಯವರಿಗೆ, ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರಿಗೂ ತುಂಬು ಹೃದಯದ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿದ ಎಲ್ಲ ಕಲಾಭಿಮಾನಿಗಳಿಗೆ, ಕಲಾ ರಸಿಕರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ನಮ್ಮ ಸಂಸ್ಥೆಯ ಎಲ್ಲ ಕಲಾವಿದರಿಗೆ ಧನ್ಯವಾದಗಳು. ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾರೆ. ಯಾವುದೇ ಫಲಾಪೇಕ್ಷೆ ಬಯಸದೆ ನಿರಂತರ ನಮ್ಮ ಸಂಸ್ಥೆಗೆ ಕಲಾ ಕಾರ್ಯಕ್ರಮ ನೀಡುವಲ್ಲಿ ಸಹಕರಿಸುತ್ತಾ ಬಂದಿರುವ ನಮ್ಮ ಸಂಸ್ಥೆಯ ಕಲಾ ಮಾಣಿಕ್ಯಗಳಿಗೆ ಮಗದೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳು. ಇಂದಿನ ಧ್ವನಿವರ್ಧಕ ಸನ್ ಬದಿಯಡ್ಕ ಧ್ವನಿವರ್ಧಕ ಅತ್ಯಂತ ಆಕರ್ಷಕವಾಗಿ ಎಲ್ಲರ ಮನ ಮುಟ್ಟಿ ಇಂದು ಕಾರ್ಯಕ್ರಮ ಪೂರ್ಣ ಯಶಸ್ವಿಯಾಗಲು ಸಹಕಾರವಾಯಿತು. ನಿಮಗಿದು ತುಂಬು ಹೃದಯದ ಕೃತಜ್ಞತೆಗಳು. ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಿಗೆ ವಿನಂತಿ, ಮುಂದೆಯೂ ನಮ್ಮ ಸಂಸ್ಥೆಗೆ ಶ್ರೀ ದೇವಿಯ ಸನ್ನಿಧಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲು ಅವಕಾಶ ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ನಿಮ್ಮೆಲ್ಲರ ಸಹಕಾರವು, ಮಾರ್ಗದರ್ಶನವು, ಸಲಹೆಯು ನಮ್ಮ ಸಂಸ್ಥೆಗಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ಸುಂದರ ವೈವಿಧ್ಯಮಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಜಾಧವ್ ಮನೆತನದ ದೇವರ ಮನೆ ಶ್ರೀ ಮೂಕಾಂಬಿಕಾ ಸನ್ನಿಧಿ ಮುಂಡೋಡು. ಇದರ ಕುಲದೇವರಾದ ಶ್ರೀ ಮೂಕಾಂಬಿಕಾ ಅಮ್ಮನವರ ಮತ್ತು ಪರಿವಾರ ದೇವರುಗಳಿಗೆ ಕಲಶಾಭಿಷೇಕ ಮತ್ತು ಚಂಡಿಕಾಯಾಗದ ಪ್ರಯುಕ್ತ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಣಿಶ್ರೀ ಸಾರಥ್ಯದಲ್ಲಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ ಕಾಸರಗೋಡು ಇವರು ಸಾದರಪಡಿಸಿದ ಸಾಹಿತ್ಯ ಗಾನ ನೃತ್ಯ ವೈಭವದಲ್ಲಿ ಭಾಗವಹಿಸಿ ತಮ್ಮ ನೃತ್ಯ ಪ್ರದರ್ಶನವನ್ನು ನೀಡಿದಂತಹ ಸಂಸ್ಥೆಯ ಎಲ್ಲ ಮಕ್ಕಳು ಹಾಗೂ ಡಾಕ್ಟರ್ ವಾಣಿಶ್ರೀ ಅವರಿಗೆ ಶ್ರೀ ಮೂಕಾಂಬಿಕಾ ಸನ್ನಿಧಿ ಮುಂಡೋಡು ಇದರ ಕಾರ್ಯಕಾರಿ ಸಮಿತಿ ಮತ್ತು ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ.
ಇಂದಿನ ಕಾರ್ಯಕ್ರಮದ ವಿಶೇಷ ನೇರ ಪ್ರಸಾರವನ್ನು ಪ್ರಸಾರ ಮಾಡಿದ ನಮ್ಮ ಮೀಡಿಯಾ ಮಂಗಳೂರು ಇವರಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇಂದು ಎಲ್ಲರ ಮನ ಮುಟ್ಟುವಲ್ಲಿ ಇವರ ಪ್ರಸಾರ ವಾಹಿನಿ ಪ್ರಮುಖ ಪಾತ್ರ ವಹಿಸಿದೆ. ನಿಮಗಿದು ತುಂಬು ಹೃದಯದ ಕೃತಜ್ಞತೆಗಳು ನಮ್ಮ ಕನ್ನಡ ತಾಯಿ ಭುವನೇಶ್ವರಿಯ ಸಂಸ್ಥೆಯಿಂದ. ಈ ದಿನ ನಡೆದಂತಹ ವೈದಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡಿದಂತಹ ನಮ್ಮ ಮೀಡಿಯಾ ಇವರಿಗೂ ನಮ್ಮ ದೇವರ ಮನೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಧ್ವನಿವರ್ಧಕ ಹಾಗೂ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದಂತಹ ಸನ್ ಸೌಂಡ್ಸ್, ಇದರ ರಜನಿ ಮತ್ತು ತಂಡ ಬದಿಯಡ್ಕ ಇವರಿಗೂ ಧನ್ಯವಾದಗಳು. ಇಷ್ಟು ಹೊತ್ತಿನ ತನಕ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಎಲ್ಲ ಸಭಿಕರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ.